ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಹೆವೆನ್ ರೋಸ್. ನಮಸ್ಕಾರ, ಇದು ನ್ಯೂಸ್ ಅಂಡ್ ವ್ಯೂಸ್. ನಾನು ತಾರನಾಥ್ ಗಟ್ಟಿ ಕಪಿಕಾಡ್. ನೀವು ಸುರತ್ಕಲ್ ಟೋಲ್ ಗೇಟ್ ಬಗ್ಗೆ ನಡೀತಾ ಇರೋ ಪ್ರತಿಭಟನೆಯನ್ನು ನೋಡ್ತಾ ಇದ್ದೀರಿ. ಅನೇಕ ಸಮಯಗಳಿಂದ ಬೇರೆ ಬೇರೆ ಸಂಘಟನೆಗಳು ಪ್ರತಿಭಟನೆಯನ್ನು ನಡೆಸ್ಕೊಂಡು ಬಂದಿದೆ. ಈ ಟೋಲ್ನ ಅಸ್ತಿತ್ವನೇ ಅದು ಅಕ್ರಮ ಅಂತ. ಭಾರಿ ವಿಚಿತ್ರ ಅನಿಸ್ಬೋದು ಸನ್ನಿವೇಶ. ಒಂದು ಟೋಲ್ ಗೇಟ್ನ ಅಸ್ತಿತ್ವವೇ ಅಕ್ರಮ ಅಂತ ಜನ ಮಾತನಾಡುವಂಥದ್ದು, ಪ್ರತಿಭಟನೆ ಮಾಡುವಂಥದ್ದು, ಅಂಥ ಒಂದು ಸನ್ನಿವೇಶ ನಮ್ಮ ನಡುವೆ ಇದೆ ಅಂತ ಹೇಳಿದ್ರೇ ಎಷ್ಟೊಂದು ವಿಪರ್ಯಾಸದ ವಿಚಾರ ಅಂತ. ಈ ಟೋಲ್ ಗೇಟ್ ಇಟ್ಸೆಲ್ಫ್ ಅದು ಇಲ್ಲೀಗಲ್ ಆಗಿ ನಡೀತಾ ಉಂಟು ಅಂತ ಜನ ಪ್ರತಿಭಟನೆ ಮಾಡುವಂಥ ಸ್ಥಿತಿ. ಪ್ರತಿಭಟನೆ ತುಂಬ ಸಮಯದಿಂದ ತುಂಬ ಸಂಘಟನೆಗಳು ಮಾಡಿದ್ದಾವೆ. ನಾನು ಆರಂಭದಲ್ಲಿ ಹೇಳಿದಾಗೆ ಇದೀಗ ಮತ್ತೆ ಪ್ರತಿಭಟನೆ ನಡೀತಾ ಉಂಟು. ಈ ಟೋಲ್ ಗೇಟನ್ನೇ ರದ್ದು ಮಾಡಿ ಅಂತ, ಸುರತ್ಕಲ್ಲಲ್ಲಿರುವಂಥ ಟೋಲ್ ಗೇಟನ್ನೇ ರದ್ದು ಮಾಡಿ ಅಂತ ಹೇಳಿ ಮತ್ತೆ ಪ್ರತಿಭಟನೆ ನಡೀತಾ ಉಂಟು. ಆಸಿಫ್ ಆಪತ್ ಬಾಂಧವ ಹೋರಾಟಗಾರರು, ಸಾಮಾಜಿಕ ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಿದ್ದಾರೆ. ನಿನ್ನೆಯಿಂದ ವಿಭಿನ್ನ ಶೈಲಿಯ ಹೋರಾಟ ಕೂಡ, ಅಂದರೆ ಜನರ ಗಮನವನ್ನು ಸೆಳೆಯಬೇಕು, ಸರ್ಕಾರದ ಗಮನವನ್ನು ಸೆಳೆಯಬೇಕು ಅನ್ನೋ ಕಾರಣಕ್ಕಾಗಿ ಕೆಸರಿನಲ್ಲಿ ಅವರು ನಿಂತ್ಕೊಂಡು ಅಥವಾ ಕುಳಿತುಕೊಂಡು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ನಾನು ಈ ಒಂದು ಟೋಲ್ ಗೇಟ್ಗೆ ಸಂಬಂಧಪಟ್ಟಾಗಿ ಇರುವಂಥ ಒಂದು ಸುದ್ದಿ ಮತ್ತು ಸ್ಥಳೀಯರು ಮಾತನಾಡಿರೋ ವಿಚಾರವನ್ನು ನೋಡಿ ಆಮೇಲೆ ನಾನು ಈ ಸುದ್ದಿ ಬಗ್ಗೆ ಮುಂದುವರಿತೇನೆ. ಇನಿ ಮೂಲ ಉದ್ದೇಶ ಎಂಕಲು ಟ್ಯಾಕ್ಸಿ ಎಂಕಲ್ನ ಜೀವನಕ್ಕೆ ತಂದಿಲ್ಲ. ನ್ಯಾಷನಲ್ ಹೈವೇ ಏಪ ಆಂಡ್ ಬಕ್ಕ ಎಂಕಲಿಗೆ ಎಂಕಲು ರಾಜ್ಯ ಮಟ್ಟೋಡು ತೆರಿಗೆ ಕಟ್ಟೋದಿಲ್ಲ. ಇಲ್ಲ ಒಂದು ರಾಜ್ಯ ಮಟ್ಟೋಡು ತೆರಿಗೆ ಕಟ್ಟೋದಿಲ್ಲ, ಬ್ಯಾಂಕ್ ಲೋನ್ ಕಟ್ಟೋದಿಲ್ಲ, ಎಂಕಲ ಖರ್ಚು ಕಟ್ಟೋದಿಲ್ಲ, ದುಡಿಮೆ ಮಾಡ್ತದೆ ಖರ್ಚು ಬಂಗೋಡು ದಿನ ಕಟ್ಟೋದಿಲ್ಲ. ಮುಖ್ಯವಾದ ಏಪ ನ್ಯಾಷನಲ್ ಹೈವೇ 66 ಆಂಡ್ ಉಡುಪಿ ಹಿಡಿದು ಹೆಜಮಾಡಿ ಹಿಡಿದು ಸುರತ್ಕಲ್ ಟೋಲ್ ರಡ್ಡು ಟೋಲ್ ಆಂಡ್ ಎಂಕಲೆಗೆ ರಡ್ಡು ಟೋಲ್ ಕಟ್ಟಿನ ಭಾರಿ ಭಂಗದ ಒಂದು ವಿಶೇಷವಾದ ಭಂಗ. ಇನಿ ಸುರತ್ಕಲ್ ಟೋಲ್ ಹಿಡಿದು ನಮ್ಮ ಹೆಜಮಾಡಿ ಟೋಲ್ ಹಿಡಿದು ಇಡೀಗೆ 16 ಕಿಲೋಮೀಟರ್ಗೆ ಎಂಕಲು ರಡ್ಡು ಟೋಲ್ ಕಟ್ಟೋದು ನೋಡಿ. ನಿಜವಾದ ಸರ್ಕಾರ, ಕೇಂದ್ರ ಸರ್ಕಾರದ ಒಂದು ನಿಯಮ ಬಂದಾಗ 10 ಕಿಲೋಮೀಟ್ರಿಗೆ ಒಂದು ಟೋಲ್ ಬಂದು ಒಂದು ನಿಯಮ ಉಂಟು. ಅವೇನು ಮುಂತುರ್ದು ರಡ್ಡು ಟೋಲ್ ಮಾಡ್ತದೆ ಎಂಕಲ ಜನಕ್ಕೂ ಲೂಟೋದಿಲ್ಲ. ಅವಳ ಈ ಸುರತ್ಕಲ್ ಟೋಲ್ದಾಗಲೂ ಎಂಕಲಿಗೆ ಬಾಯಿಡಿ ಬತ್ತಿನ ನೆರೋದಿಲ್ಲ. ದಾಲ ಹೆಚ್ಚಿಗೆ ಮ್ಯಾಂಡ ಎಂಕಲಿಗೆ ಒಂದು ಪ್ರಾಯಕ್ಕೆ ಗೌರವ ಕೊರಂದ ಎಂಕಲಿನ ಒಂದಂ ಹಲ್ಕಟ್ಟು ನೆರೋದಿಲ್ಲ. ಇವತ್ತು ನೋಡಿ ಆ ಕಾರು ಚಾಲಕರು ಪಾಪ ಅವರ ಏನಿಲ್ಲ, ದಿನ ಅದು ದುಡಿದ್ರೆ ಮಾತ್ರ ಅವ್ರಿಗೆ ಏನು ಅಂಥ ಒಂದು ಶುದ್ಧ ಮನಸ್ಸಿನವರು, ಬಿಳಿ ವಸ್ತ್ರಧಾರಿಗಳಂದರೆ ಅವರು ಶುದ್ಧ ಮನಸ್ಸಿನವರು ಅಂತೆಲ್ಲ ಅರ್ಥ. ಅಂತಹ ಶುದ್ಧ ಮನಸ್ಸಿನ ನಿಮ್ಮ ಮನೆಯವರನ್ನು, ನಿಮ್ಮ ಕುಟುಂಬದವರನ್ನು ನೀವು ಒಂದು ಹೆಣ್ಣು ಮಗಳನ್ನು ಅವರದ್ದು ಕೊಟ್ಟು ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋಗ್ತಾರೆ. ಯಾವ ರಾತ್ರಿಗೂ ಎಷ್ಟು ಸೇಫ್ಟಿಯಾಗಿ ಕರ್ಕೊಂಡು ಹೋಗಿ ಬಿಟ್ಟು ಬರ್ತಾರೆ ಒಂದು ಟ್ಯಾಕ್ಸಿ ಎಲ್ಲಾದರೂ ನೋಡಿದಿರಾ? ಇವ್ರ ಹತ್ರ ಬಂದರೆ ಅವರು ಅದು ನೋಡೋದಿಲ್ಲ, ಅವರನ್ನು ವಕ್ರದೃಷ್ಟಿಯ ಏರ್ಮೆ ಪಣ್ಣು ಅಂತ ಹೇಳ್ತಾನೆ ಅವನು. ಅಂಥ ಒಂದು ಗೂಂಡಾಗಿರಿ ಮಾಡುವಂತಹ, ದಾದಾಗಿರಿ ಮಾಡುವಂತಹ ಈ ಒಂದು ದುರಾಡಳಿತಕ್ಕೆ ನಾನು ಖಂಡಿಸ್ತಾ ಇದ್ದೇನೆ. ನಾನು ಯಾವ ರಾಜಕೀಯಕ್ಕೂ ಖಂಡಿಸುವುದಿಲ್ಲ. ಇದುವರೆಗೆ 4 ದಿವಸ ಆಯಿತು. ಸಂಸದರು ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದೀನಿ, ಶಾಸಕರು ಯಾಕೆ ಬರಲಿಲ್ಲ ಅಂತ ಕೇಳ್ತಾ ಇದ್ದೀನಿ, ಕಾರ್ಪೊರೇಟರ್ ಇಲ್ಲಿ ಶ್ವೇತಾ ಅವರೇ ಯಾಕೆ ಬರಲಿಲ್ಲ ಅಂತ ಕೇಳ್ತೀನಿ. ನಿಮಗೂ ನಾನು ಖಂಡಿಸ್ತಾ ಇಲ್ಲ. ಯಾಕಂತ ಹೇಳಿದರೆ ನಿಮಗೆ ಏನಾದರೂ ಅಗತ್ಯ ಕೆಲಸಗಳಿರ್ಬೋದು. 4 ದಿವಸ ಆದದ್ದಷ್ಟೇ ಅಲ್ವಾ, ಇನ್ನೂ ಟೈಮ್ ಕೊಡ್ತಾ ಇದ್ದೇವೆ. ನಾನು ಇನ್ನೂ ನಿಮಗೆ ಸ್ವಲ್ಪ ದಿವಸ ಕೊಡುವ, ನೋಡೋಣ. ನಮ್ಮ ಒಂದು ತಾಳ್ಮೆಗೂ ಮಿತಿ ಇದೆ ಅಲ್ಲ, ಆ ತಾಳ್ಮೆ ಮೀರಿ ಏನಾದರೂ ನಿಮಗೆ ನಿಂದನೆ ಮಾಡಿ ಘೋಷಣೆ ಕೂಗಲಿಕ್ಕೆ ಪ್ರಾರಂಭಿಸಿದರೆ ನಮ್ಮನ್ನು ತಡೀಲಿಕ್ಕೆ ನಿಮಗೂ ಆಗಲ್ಲ. ಅದು ಜನಗಳು ಕೂಗೋದು ಅಂತ ಒಮ್ಮೆ ಶಕ್ತಿಯಾಗಿ ನಾನು ಹೇಳ್ತಾ ಇದ್ದೇನೆ. ಆ ಒಂದು ಅವಕಾಶವನ್ನು ನೀವು ಕೊಡಬಾರ್ದು. ಇವತ್ತು ನೋಡಿ, ಇದು ಸುರತ್ಕಲ್ನಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಯ ದೃಶ್ಯಾವಳಿಗಳು ಮತ್ತು ಸ್ಥಳೀಯರು ಮಾತನಾಡ್ತಾ ಇರುವಂಥ ವಿಚಾರಗಳು, ಯಾವ ರೀತಿ ಒಂದು ಆಕ್ರೋಶ ಜನರಲ್ಲಿದೆ ಅನ್ನೋದನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಮತ್ತು ನಿಮಗೆ ಕೊಡೋದು ಅನುಭವವಾಗಿರುವಂಥ ವಿಚಾರಣೆ. ಸುರತ್ಕಲ್ ಅಲ್ಲಿ ಅಡ್ಡಾಡುವ ಸಂದರ್ಭದಲ್ಲಿ ಕೇವಲ 12 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ 2 ಟೋಲ್ ಗೇಟ್ಗಳು ಇದೆ ಅಂತ ಹೇಳಿದ್ರೆ ದುಡ್ಡಿಗೆ ಬೆಲೆ ಇಲ್ವಾ? ಜನರ ದುಡ್ಡಿಗೆ ಬೆಲೆ ಇಲ್ವಾಗಿದ್ದಾರೆ. ನಮ್ಮ ಜೊತೆಗೆ ಉಡುಪಿ ಜಿಲ್ಲಾ ಟ್ಯಾಕ್ಸಿ ಯೂನಿಯನ್ನ ಜನರಲ್ ಸೆಕ್ರೆಟರಿ, ಪ್ರಧಾನ ಕಾರ್ಯದರ್ಶಿ ರಮೇಶ್ ಕೋಟ್ಯಾನ್ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಕೋಟ್ಯಾನ್ರೇ ನಮಸ್ಕಾರ. ನಮಸ್ತೆ. ಈಗ ನೀವು ಕೂಡ ಹೋರಾಟದಲ್ಲಿ ಭಾಗಿಯಾಗಿದ್ದೀರಿ, ಬೆಂಬಲ ಕೊಡ್ತಾ ಇದ್ದೀರಿ. ರಮೇಶ್ ಕೋಟ್ಯಾನ್ ಅವರೇ, ನಾವು ತುಂಬ ಸಮಯದಿಂದ ನೋಡ್ತಾ ಇದ್ದೇವೆ ಈ ಸುರತ್ಕಲ್ನ ಟೋಲ್ ಬಗ್ಗೆ
ನೀವೆಲ್ಲ ಧ್ವನಿ ಎತ್ತಿರುವಂಥದ್ದು ಇದೊಂದು ಅಕ್ರಮ ಟೋಲು ಅಂತ. ಹೌದು ಸರ್, ಏನು ಅಕ್ರಮ. ಯಾಕೆ ಅಕ್ರಮ ಇದು? ಸರ್ ರಮೇಶ್ ಅವರು ಯಾಕೆ? ಕುಂದಾಪುರದಿಂದ ಹಾಂ ಸುರತ್ಕಲ್ ಟೋಲ್ ತನಕ 90 ಕಿಲೋಮೀಟರ್ ಸರ್. ಓಕೆ ಓಕೆ 90 ಕಿಲೋಮೀಟರ್ ಅಲ್ಲಿ 3 ಟೋಲ್ ಕೊಡ್ಬೇಕಾಗ್ತದೆ ನಾವು. ಹಾಂ ಶಾಸ್ತ್ರನ ಹೆಡೆ ಮಾಡಿ ಮತ್ತೆ ಸುರತ್ಕಲ್ ನಮ್ಮ ಸುರತ್ಕಲ್ ಸರ್ ನಾವು ಯಜಮಾಡಿ ಟೋಲ್ಗೆ ಹಣ ಕೊಡ್ಲಿಕ್ಕೆ ತಯಾರಿದ್ದೇವೆ. ಓಕೆ. ಯಜಮಾಡಿಯಿಂದ ಸುರತ್ಕಲ್ ಟೋಲ್ ತನಕ 12 ಕಿಲೋಮೀಟರ್ಗೆ ನಾವು 145 ರೂಪಾಯಿ ಕೊಡ್ಬೇಕಾಗ್ತದೆ. ಇದು ಯಾವ ನ್ಯಾಯ ಅಂತ ನಾನು ಕೇಳ್ತಿದ್ದೇನೆ. ಯಜಮಾಡಿಯಿಂದ ಸುರತ್ಕಲ್ಗೆ ಬರುವಾಗ 12 ಕಿಲೋಮೀಟರ್ ಇರುವಂಥದ್ದು ನೀವು 145 ರೂಪಾಯಿ ಟೋಲ್ ಕೊಡಬೇಕು. ಹೌದು. ಏನು ಮಾಡೋದು ಈಗ? ಗಾಡಿಯನ್ನು ಟ್ಯಾಕ್ಸಿಯನ್ನು ನೀರಲ್ಲಿ ಕಮರ್ಷಿಯಲ್ ವೆಹಿಕಲ್ಸ್ಗಳಿಗೆ ಇದು ಕಟ್ಟಬೇಕು ಸರ್. ಇದು ನ್ಯಾಯ ಎಂತ ನ್ಯಾಯ ಅಂತ ನನಗೆ ಬೇಜಾರಾಗ್ತದೆ, ಕೇಳಲಿಕ್ಕೆ ಬೇಜಾರಾಗ್ತದೆ. ಇದು ರಮೇಶ್ ಅವರೇ, ಅನೇಕ ಸಮಯದಿಂದ ಬೇರೆ ಬೇರೆ ಸಂಘಟನೆಯವರು ಕೂಡ ಹೋರಾಟ ಮಾಡಿದ್ದಾರೆ. ಒಂದು ಈಗ ಮತ್ತೆ ಪುನಃ ಹೋರಾಟ ನಡೀತಾ ಉಂಟು. ಹೌದು. ಯಾಕೆ ನಮ್ಮ ಜನಪ್ರತಿನಿಧಿಗಳಿಗೆ ಏನೋ ಅನಿಸುವುದಿಲ್ವಾ? ಏನು ಕೂಡ ಜನಪ್ರತಿನಿಧಿಗಳು ಎಲೆಕ್ಷನ್ ಬಂದಾಗ ಮಾತ್ರ ಬರುವುದು ಸರ್. ನಮ್ಮ ಹತ್ರ ಅಣ್ಣ, ಅಕ್ಕ, ತಮ್ಮ, ಅಜ್ಜ, ಅಜ್ಜಿ ಅಂತ ಕರೆದ್ರೆ ನಮ್ಮ ಮನೆಗೆ ಬರ್ತಾ ಇದ್ದಾರೆ. ಈಗ ಅವರು ಆ ದಾರಿಯಲ್ಲಿ ಸಾವಿರಾರು ಸಮಯದಲ್ಲಿ ಹೋಗ್ತಾ ಇದ್ದಾರೆ. ಅವರಿಗೆ ಕಣ್ಣೇ ಕಾಣುದಿಲ್ಲ ಅಂತ ನಂಗೆ ಒಂದು ಡೌಟ್ ಇದೆ. ಇದು ರಾಜಕೀಯ ಮತ್ತೆ ಅಧಿಕಾರಿಗಳ ಟೋಲ್ ಗೇಟ್ ಅಂತ ನನ್ಗೆ ಅನಿಸುತ್ತದೆ. ರಾಜಕಾರಣಿಗಳು ಮತ್ತು ಅಧಿಕಾರಿಗಳು ಸೇರಿಕೊಂಡು ಈ ಅಕ್ರಮ ಇದು ಯಾಕೆಂದ್ರೆ ಸರ್, ಒಂದು ಕರ್ನಾಟಕ ಸರ್ಕಾರದಲ್ಲಿ ಸುರತ್ಕಲ್ ಟೋಲ್ ಮತ್ತೆ ಬ್ರಹ್ಮರಕೂಡ್ಲು ಅಂತ ಇರುವಂತ 2 ಟೋಲು, ಬಿಸಿ ರೋಡ್ ಬ್ರಹ್ಮರಕೊಟ್ಲು, ಹೌದು ಬಿಸಿ ರೋಡ್ ಬ್ರಹ್ಮರಕೂಡ್ಲು ಇರುವಂತ 2 ಟೋಲು ದೇಶದಲ್ಲಿ ಎಲ್ಲಿ ಇರ್ಲಿಕ್ಕಿಲ್ಲ ಅಂತಹ ಗಲೀಜು ಟೋಲ್ ಇದು. ಹೌದು 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 ಹೌದು. ನೋಡಿ, ದೇಶದಲ್ಲಿ ಫಾಸ್ಟ್ ಟ್ಯಾಗ್ ಮಾಡಿದ್ದಾರೆ. ಹೌದು, ಫಾಸ್ಟ್ ಟ್ಯಾಗ್ ಮಾಡಿದ್ದಾರೆ. ನಾವು 1 ನಿಮಿಷ ಕೂಡ ನಿಲ್ಲಿಕ್ಕೆ ಬಾರ್ದು, ವೆಹಿಕಲ್ಸ್ ಪಾಸ್ ಆಗ್ಬೇಕಂತ ಫಾಸ್ಟ್ ಟ್ಯಾಗ್ ಮಾಡಿದ್ದಾರೆ. ನಾವು ಒಪ್ಪಿಕೊಂಡಿದ್ದೇವೆ. ಹೌದು. ಆದ್ರೆ ಸುರತ್ಕಲ್ ಟೋಲ್ ನಲ್ಲಿ 2 ಗೇಟ್ ಬಂದ್ ಮಾಡಿ 1 ಟೋಲ್ ನಲ್ಲಿ ಕ್ಯೂ 10 ನಿಮಿಷ 15 ನಿಮಿಷ ಕ್ಯೂ ನಿಲ್ಬೇಕು ಈಗಲೂ ಕೂಡ. ನೀವು ಈಗ ಹೋಗಿ ನೋಡಿದ್ರೆ ಕೂಡ ಅದು ಬಂದಿರ್ತದೆ ಸರ್. ಇದು ಏನು ಸರ್ಕಾರದ ಅಧಿಕಾರಿಗಳಿಗೆ ಕಾಣುದಿಲ್ಲ ಸರ್? ಸರ್ಕಾರಿ ಅಧಿಕಾರಿಗಳಿಗೆ ಕಾಣುದಿಲ್ವಾ? ಜನಪ್ರತಿನಿಧಿಗಳಿಗೆ ಕಾಣುದಿಲ್ವಾ? ಇಡೀ ದೇಶಕ್ಕೆ ಒಂದು ನೀತಿ ನಿರೂಪಣೆ ನ್ಯಾಯ ಇಲ್ಲಿ ಸುರತ್ಕಲ್ಗೆ ಒಂದು ಪ್ರತ್ಯೇಕವಾ? ಸುರತ್ಕಲ್ಗೆ ಒಂದು ನೀತಿ ನಿಯಮ ಸರ್. ಇನ್ನೊಂದು 3 ತಿಂಗಳಿಗೊಮ್ಮೆ ಇದು ಎಲ್ಲ ಮಾಡುವಂತೆ ಟೆಂಡರ್ ಆಗದಂತೆ. ಯಾರು ಹಣ ಜಾಸ್ತಿ ಕೊಡ್ತಾರೆ ಅವರು ಟೆಂಡರ್ ಇಟ್ಕೊಳ್ಳುವುದು, ಅವರು ನಮ್ಮ ಮೇಲೆ ದಬ್ಬರಿಕೆ ಮಾಡುವುದು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ನಮ್ಮನ್ನು ಹಿರಿಯರಾಗ್ಲಿ ಕಿರಿಯರಾಗ್ಲಿ ಒಬ್ಬ ಚಾಲಕನಿಗೆ, ಲಾರಿ ಚಾಲಕನಾಗಿರ್ಲಿ, ಟ್ಯಾಕ್ಸಿ ಚಾಲಕನಾಗಿರ್ಲಿ, ಬಸ್ ಚಾಲಕರನ್ನು ಇವರು ಧಮಕಿ ಕೊಡುದು, ಗುಂಡಾಗಿರಿ ಮಾಡುದು. ಇವರು ಇದು ಗುಂಡಗಿರಿಯವರ ಟೋಲ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ರಮೇಶ್ ಅವರೇ, ಒಬ್ಬ ಟ್ಯಾಕ್ಸಿ ಚಾಲಕನಾಗಿ ನೀವು ಬಹುಶಃ ಕರ್ನಾಟಕದಾದ್ಯಂತ ಅಥವಾ ಕರ್ನಾಟಕದ ಹೊರಗಡೆ ಕೂಡ ಓಡಾಡ್ತಾ ಇದ್ದೀರಿ ಅಲ್ವಾ? ಇಡೀ ದೇಶಕ್ಕೆ ಹೋಗ್ತಾ ಇದ್ದೆ ಸರ್ ನಾವು. ಎಸ್, ಈ ರೀತಿಯಾದೊಂದು ಟೋಲ್ ಎಲ್ಲಿಯಾದ್ರೂ ನೋಡಿದ್ದೀರಾ? ಇಲ್ಲ, ನಾನು ಹೇಳ್ತೇನೆ ಸರ್, ಇಡೀ ದೇಶದಲ್ಲಿಯೇ ದೇಶದಲ್ಲಿ ಬಿಡಿ ಸರ್, ಕರ್ನಾಟಕದಲ್ಲಿ ಇಂಥ ಟೋಲ್ ಇರ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೇನೆ ಸರ್ ನಾನು. ಅಯ್ಯೋ, ಇಡೀ ಕರ್ನಾಟಕದಲ್ಲೇ ಈ ರೀತಿಯ ಒಂದು ಟೋಲ್ ಎಲ್ಲೂ 2 ಟೋಲ್ಗಳನ್ನು, ಈ ಬ್ರಹ್ಮರಕೂಟ್ಲು ಮತ್ತೆ ಈ ನಮ್ಮ ಸುರತ್ಕಲ್ ಟೋಲ್, ಇದು ಅನಧಿಕೃತವಾಗಿರುವಂತ ಟೋಲ್. ಅನಧಿಕೃತ ಅಕ್ರಮ ನಿಯಮದಂತೆ NH ನಿಯಮದಂತೆ 60 ಕಿಲೋಮೀಟರ್ಗೆ 1 ಟೋಲ್ ಅಂತ ಇದೆ. ಹೌದು 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 ಸರ್. ಇದು 90 ಕಿಲೋಮೀಟರ್ಗೆ 3 ಟೋಲ್ ಕೊಡ್ಬೇಕಾಗ್ತದೆ ಸರ್ ನಾವು ಮಂಗಳೂರಿಗೆ ಹೋಗ್ಬೇಕಾದ್ರೆ ಉಡುಪಿಯಿಂದ. ಸೊ ಇಂತಹ ಪರಿಸ್ಥಿತಿ ಮಾಡಿ ನಮ್ಮ ಸುರತ್ಕಲ್. ಸುರತ್ಕಲ್ ಹೌದು ಹೌದು ಹೌದು. ಸುರತ್ಕಲ್ಲಿಂದ ಯಜಮಾಡಿಗೆ ಇರುವಂತದ್ದು 12 ಕಿಲೋಮೀಟರ್ನ ಡಿಸ್ಟೆನ್ಸ್. 12 ಕಿಲೋಮೀಟರ್ ಸರ್, 12 ಕಿಲೋಮೀಟರ್ ಸರ್. ನಮ್ಗೆ ಅದೇ ಬೇಜಾರಾಗುದು. ಇದನ್ನು ತೆಗೆಯಬೇಕು, ನಾವು ಹೋರಾಟ ಮಾಡಬೇಕು. ಇದು ತೆಗೆಯುತ್ತೆ ಗ್ಯಾರಂಟಿ ಇದು. ಓಕೆ 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 ಓಕೆ. ಇನ್ನು ಇವತ್ತು ಅವರು ಪಾಪ ಏನೋ ಮೊಹಮ್ಮದ್ ಆಸಿಫ್ ಅವರು ರಾಜ್ಯಕ್ಕೆ ರಹಿತವಾಗಿ ಏನು ಅಲ್ಲಿ ಹೋರಾಟ ಮಾಡ್ತಿದ್ದಾರೆ. ನಾವು ಸಂಪೂರ್ಣ ನಮ್ಮ ಜಿಲ್ಲೆಯಲ್ಲಿ 2600 ಜನ ನಾವು ಸದಸ್ಯರಿದ್ದೇವೆ ಟ್ಯಾಕ್ಸಿ ಮ್ಯಾನ್ ಅಸೋಸಿಯೇಷನ್ ಅಲ್ಲಿ.
ನಾವು ಸಂಪೂರ್ಣ ಬೆಂಬಲ ಕೊಡ್ತೇವೆ ಎಸ್ ಅವರಿಗೆ. ಗ್ರೇಟ್ ಒಳ್ಳೆ 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 ನಿನ್ನೆ ಹೋಗಿ ನಾವು ಬೆಂಬಲ ಘೋಷಣೆ ಮಾಡಿ ಬರ್ತಿದ್ದೇವೆ. ಎಸ್ ನಿಮ್ಮ ಪರವಾಗಿ ಹೋರಾಟ ಮಾಡ್ತಾ ಇದ್ದಾರೆ. ಎಸ್ ಎಲ್ಲ ಸಂಘ ಸಂಸ್ಥೆಗಳು ಸಂಘಟನೆಯವರು ಸೇರಿಕೊಂಡ್ರೆ ಖಂಡಿತ ಸ್ವಲ್ಪ ಬಲ ಬರಬಹುದು. ಗ್ಯಾರಂಟಿ ಸರ್, ಗ್ಯಾರಂಟಿ ನಾವು ಕೊಡ್ತೇವೆ, ಬೆಂಬಲ ಕೊಡ್ತೇವೆ. ಇದಕ್ಕೆಲ್ಲ ಬೆಂಬಲ ಕೊಡ್ಲೇಬೇಕು ಸರ್, ಇದಕ್ಕೆಲ್ಲ ಕೊಡ್ಲೇಬೇಕಾಗ್ತದೆ. ಹೌದು ಇಲ್ಲಾಂದ್ರೆ ಮುಂದಿನ ಚುನಾವಣೆಯಲ್ಲಿ ನೋಡ್ತೇವೆ ಅಂತ ಹೇಳ್ಬೇಕು. ಗ್ಯಾರಂಟಿ ಇದು ಮುಂದಿನ ಚುನಾವಣೆಗೆ ಅವರಿಗೆ ನಿರ್ದೇಶನ ಕಾಣ್ತದೆ, ಅವರಿಗೆ ಗ್ಯಾರಂಟಿ ನಿರ್ದೇಶನ ಆಗ್ತದೆ ಅವರಿಗೆ. ಯಾರು ಕೂಡ ಅವರ ಮುಖ ನೋಡ್ಲಿಕ್ಕೆ ಕೂಡ ನಾವು ಲೈಕ್ ಅಲ್ಲ ಅಂತ ಅಧಿಕಾರಿಗಳಿದ್ದಾರೆ, ಅಂತ MPಗಳಿದ್ದಾರೆ. ಒಂದು ರಾಜಕೀಯ ಪಕ್ಷ ಒಂದು ರಾಜ್ಯವನ್ನು ನಡೆಸುವಾಗ ಮತ್ತೊಂದು ವಿರೋಧ ಪಕ್ಷದವರು ಅಲ್ಲಿ ನೀವು ಕೊಡಲೇ ಬೇಡ, ನಾಳೆಯಿಂದ ಬಂದ್ ಮಾಡ್ಬೇಕಂತ ಆರ್ಡರ್ ಕೊಡ್ತಾರೆ. ಅವರೀಗ ಎಲ್ಲಿದ್ದಾರೆ ಸರ್? ನಾನು ಕೇಳಿದ್ರೆ ಅವರೀಗ ಎಲ್ಲಿದ್ದಾರೆ? ಸರ್ಕಾರಗಳು ಕೂಡ ರಾಜ್ಯದಲ್ಲೂ ಕೇಂದ್ರದಲ್ಲೂ ಎಲ್ಲ ಒಂದೇ ಸರ್ಕಾರ ಇದೆ. ಈಗ ಮಾಡ್ಬೋದು ಸರ್, ಈಗ ಮಾಡ್ಬೋದು. ಇದನ್ನು ಒಂದು ಸೆಕೆಂಡ್ ನಲ್ಲಿ ನಮ್ಮ ಮಂಗಳೂರಿನ ಸಂಸದರು ಮನಸ್ಸು ಮಾಡಿದರೆ 10 ನಿಮಿಷದಲ್ಲಿ ಇದನ್ನು ತೆಗೆಯಬಹುದು ಅಲ್ಲಿ. ಖಂಡಿತ ತೆಗೆಯಬಹುದು. ಅವರಿಗೆ ತಾಕತ್ತಿದೆ. ಅವರು ನಮ್ಮ ಜಿಲ್ಲೆಯ ಕರ್ನಾಟಕದ ರಾಜ್ಯದ ಒಂದು ಬಿಜೆಪಿ ಅಧ್ಯಕ್ಷರು, ನಮ್ಮ ಮಂಗಳೂರಿನ ಸಂಸದರು. ನಾವು ಅವರಿಗೆ ಗೌರವ ಕೊಡ್ಲೇಬೇಕು, ನಾವು ಕೊಡ್ತೇವೆ. ಅವರಿಗೆ ಇನ್ನೂ ಗೌರವ ಬೇಕಾದಲ್ಲಿ ಅವರು ಇದನ್ನ 2 ದಿವಸದೊಳಗೆ ಅದನ್ನ ರದ್ದು ಮಾಡ್ಬೇಕು, ಆ ಟೋಲ್ ಅನ್ನ. ನೋಡುವ. ಥ್ಯಾಂಕ್ ಯು. ರದ್ದು ಮಾಡ್ತಾರಂತ ನೋಡುವ. ರಮೇಶ್ ಕೋಟೇನ್ ಅವರೇ. ಥ್ಯಾಂಕ್ ಯು. ಟ್ಯಾಕ್ಸಿ ಚಾಲಕರಾಗಿ ಹೇಳ್ತಾರೆ, ಇಡೀ ದೇಶ ಸುತ್ತಾಡ್ತೇನಪ್ಪ, ಆದರೆ ಈ ರೀತಿಯ ಒಂದು ಟೋಲ್ ಎಲ್ಲೂ ನೋಡಲಿಲ್ಲ ಅಂತ. ಇದು ಬುದ್ಧಿವಂತರ ಜಿಲ್ಲೆಯ ವಿಶೇಷತೆ. ಇದರಾಚೆಗೆ ಏನು ಹೇಳುವಂಥದ್ದು? ಈ ರೀತಿಯ ಕ್ರಮ ಟೋಲ್ ನಡೆಯುತ್ತೆ ಅಥವಾ ಅದನ್ನು ಬೆಂಬಲಿಸ್ತಾರೆ ಜನ. 12 ಕಿಲೋಮೀಟರ್ನ ಒಳಗಡೆ, 12 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ 2 ಟೋಲ್ ಬರುತ್ತೆ ಅಂತ ಹೇಳುವಾಗ ಯಾವ ರೀತಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು? ಯಾವ ನೀತಿ ನಿಯಮಾವಳಿ ಕಾನೂನು ನೆಲೆಯಲ್ಲಿ ಅದನ್ನು ಸಮರ್ಥನೆ ಮಾಡಿಕೊಳ್ಳುವಂಥದ್ದು? ಸರ್ಕಾರದ ಟೋಲ್ಗೆ ಸಂಬಂಧಪಟ್ಟ ನಿಯಮಾವಳಿ ಹೇಳೋದು 60 ಕಿಲೋಮೀಟರ್ಗೊಂದು ಟೋಲ್ ಇರಬೇಕು ಅಂತ ಎಲ್ಲ ಕಡೆ ಇರುವಂಥದ್ದು ಕೂಡ ಅದೇ ರೀತಿ. ಆದರೆ ಇಲ್ಲಿ ಕೇವಲ 12 ಕಿಲೋಮೀಟರ್ ವ್ಯಾಪ್ತಿಯ ಒಳಗಡೆ 2 ಟೋಲ್ ಬರುತ್ತೆ. 60 ಕಿಲೋಮೀಟರ್ ವ್ಯಾಪ್ತಿಗೆ ಹೋಗುವಾಗ 3 ಟೋಲ್ ಆಗುತ್ತೆ. ಸಂಸ್ಥಾನ, ಯಜಮಾಡಿ, ಸುರತ್ಕಲ್. ಸೊ ನೀವು ಬರೀ ಈಚೆ ಪಡುಬಿದ್ರೆ ಕಡೆಯಿಂದ ಸುರತ್ಕಲ್ ನಡುವೆ ಓಡಾಡುವವರಿಗಾದರೆ ಸುರತ್ಕಲ್ಲೊಂದು, ಆಮೇಲೆ ಯಜಮಾಡಿಲೊಂದು ಟೋಲ್ ಪೇ ಮಾಡಬೇಕು. ಸೊ ಸುರತ್ಕಲ್ನಿಂದ ಯಜಮಾಡಿಯ ಟೋಲ್ಗೆ ಇರುವಂಥದ್ದು 12 ಕಿಲೋಮೀಟರ್ನ ಡಿಸ್ಟೆನ್ಸ್. ಯಾವ ನೀತಿ, ಯಾವ ಕಾನೂನು ಅನ್ನೋದನ್ನು ಸ್ಪಷ್ಟಪಡಿಸಿ ಅಂತ ಜನ ಕೇಳುವಂಥದ್ದು. ಹೋರಾಟಗಾರರು ಕೂಡ ಹೇಳುವಂಥದ್ದು ಅದನ್ನೇ. ಒಂದು ವೇಳೆ ಆಯಿತು, ಸುರತ್ಕಲ್ನಲ್ಲಿ 12 ಕಿಲೋಮೀಟರ್ಗೆ ಒಂದು ಟೋಲ್ ಇರಬಹುದು ಅಂತ ಏನಾದರೂ ವಿಶೇಷ ಗೆಜೆಟ್ ನೋಟಿಫಿಕೇಶನ್ ಇದ್ದರೆ ಕನಿಷ್ಠ ಅದನ್ನಾದರೂ ತೋರಿಸಿ. ನಾವು ಬೇರೆ, ನಮ್ಮದು ಕೂಡ ಬೇರೆ, ನಮ್ಮ ಇಲ್ಲಿಯ ಊರೇ ಬೇರೆ, ನಮ್ಮ ನೀತಿ ನಿರೂಪಣೆಗಳೇ ಬೇರೆ, ನಮಗೆ ಪ್ರತ್ಯೇಕ ಕಾನೂನು ನಾವು ಮಾಡಿಕೊಂಡಿದ್ದೇವೆ, ನಾವು ಪ್ರತ್ಯೇಕ ಕಾನೂನು ಮಾಡಿಕೊಂಡಿದ್ದೇವೆ. ನಾವು ಇಲ್ಲಿ ನಮ್ಮದೇ ಕಾನೂನು. ಸೊ ಹಾಗಾಗಿ ನಾವು 12 ಕಿಲೋಮೀಟರ್ಗೆ ಒಂದು ಟೋಲನ್ನು ನಾವು ಇಲ್ಲಿ ವ್ಯವಸ್ಥೆ ಮಾಡಿದ್ದೇವೆ ಅಂತ ಹೇಳಿಕೊಳ್ಳಿ. ಅಷ್ಟಾದರೂ ಸಾಕಲ್ವಾ? ಜನ ಆದರೂ ಸಂತಸ ಪಡ್ತಾರೆ. ಹೌದಪ್ಪ, ಕಾನೂನಿನ ಪ್ರಕಾರ ನಡೀತಾ ಉಂಟು, ರಾಜಕಾರಣಿಗಳು ಅಧಿಕಾರಿಗಳು ಬಂದು ಕಾನೂನಿನ ನೋಟಿಫಿಕೇಶನಲ್ಲಿ ತೋರಿಸಿದ್ದಾರೆ ಅಂತ ಹೇಳಿಕೊಳ್ಬೋದಲ್ಲ. ಇದು ರಾಚಿಗೆ ಏನು ಹೇಳುವಂಥದ್ದು? ಆಸಿಫ್ ಅಹ್ಮದ್ ಬಾಂದ ಅವರು ನಡೆಸ್ತಾ ಇರುವಂಥ ಹೋರಾಟ ವಿಭಿನ್ನ ನೆಲೆಯಲ್ಲಿ ಹೋರಾಟ, ಜನರ ಮತ್ತು ಸರ್ಕಾರದ ಗಮನ ಸೆಳೆಯುವ ನಿಟ್ಟಿನಲ್ಲಿ ಮಾಡ್ತಾ ಇದ್ದಾರೆ. ಜನ ಒಂದಷ್ಟು ಬೆಂಬಲ ಕೊಟ್ಟರೆ, ಅವರ ಜೊತೆಗೆ ಕೈ ಜೋಡಿಸಿದರೆ ಈ ಹೋರಾಟ ಒಂದು ತಾರ್ಕಿಕ ಅಂತ್ಯಕ್ಕೆ ಬರುವ ಸಾಧ್ಯತೆ ಇದೆ. ಥ್ಯಾಂಕ್ ಯು. ನ್ಯೂಸ್ ಅಂಡ್ ವ್ಯೂಸ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಐಡಿಯಲ್ ಕೆಫೆ ಮತ್ತು ಕರ್ನಾಟಕ ಎಜುಕೇಶನಲ್ ಅಂಡ್ ಚಾರಿಟೇಬಲ್ ಟ್ರಸ್ಟ್, ಹೆವೆನ್ ರೋಸ್.